ಅದು ಫೆಬ್ರವರಿ 1 ಸಾಯಂಕಾಲ 6 ಗಂಟೆ. ನವಿಲು ತೀರ್ಥ ಅಣೆಕಟ್ಟಿನ ಹಿನ್ನೀರು ಸಂಜೆಯ ಆ ಕೆಂಪು ಬಿಸಿಲಿನಲ್ಲಿ ಮಲಪ್ರಭಾ ನದಿ ಮಿನುಗುತ್ತಾ ಇತ್ತು. ಪ್ರಕೃತಿಯ ಆ ಪವಿತ್ರ ಸೌಂದರ್ಯದ ನಡುವೆ ಜಾಲಿಕೊಪ್ಪದ ಬಳಿಯ ನದಿಯ ಏಕಾಂತ ದಡದಲ್ಲಿ ಹುಸೇನ್, ಮುಸ್ತಾಕ್ ಮತ್ತು ಅಶ್ಫಾಕ್ ಎನ್ನುವ ಮೂವರು ಅಲ್ಲಿ ಸೇರಿಕೊಂಡಿದ್ದಾರೆ. ಸುತ್ತಮುತ್ತಲಿನ ಪರಿಸರದ ಪವಿತ್ರತೆ ಅರಿಯವಿಲ್ಲದೆ ಈ ಮೂವರು ಮದ್ಯದ ಬಾಟಲಿಗಳನ್ನ ತೆರೆದು ಅಬ್ಬರಿಸತೊಡಗಿದರು. ಸಿಕ್ಕಲ್ಲಿ ಮಾಂಸದ ತುಣುಕುಗಳನ್ನ ಎಸೆದು ಬಾಟಲಿನಲ್ಲಿರುವ ಮದ್ಯವನ್ನ ಕುಡಿದು ಖಾಲಿ ಬಾಟಲಿಗಳನ್ನ ನದಿಯ ತಿಳಿ ನೀರಿಗೆ ಎಸೆಯುತ್ತಾ ವಿಕೃತವಾಗಿ ನಗುತ್ತಿದ್ದರು. ಇಲ್ಲಿ ನಮ್ಮನ್ನ ಯಾರು ನೋಡ್ತಾರೆ, ಇಲ್ಲಿ ನಾವೇ ರಾಜರು ಅಂತ ಅಶ್ಫಾಕ್ ಕೂಗಾಡುತ್ತಿದ್ದ. ಅದೇ ಸಮಯದಲ್ಲಿ ಹತ್ತಿರ ದಾರಿಯಲ್ಲಿ ಸೌದತ್ತಿ ಯಲ್ಲಮ್ಮನ ದರ್ಶನ ಮುಗಿಸಿ ಹಿಂತಿರುಗುತ್ತಿದ್ದ ಭಕ್ತರ ಗುಂಪೊಂದು ನದಿಯ ಹತ್ತಿರ ವಿಶ್ರಾಂತಿಗೆಂದು ಬಂದಿತ್ತು. ಕೈಯಲ್ಲಿ ಕಂಕಣ, ಹಣೆಯಲ್ಲಿ ಭಂಡಾರ ಹೊತ್ತಿದ್ದ ಆ ದೇವಿಯ ಭಕ್ತರಿಗೆ ಅಲ್ಲಿ ಕಂಡ ದೃಶ್ಯ ನೋಡಿ ರಕ್ತ ಕುದಿಯುವಂತೆ ಮಾಡಿತ್ತು. ಪವಿತ್ರ ನದಿಯ ದಡದಲ್ಲಿ ಕುಳಿತು ಮದ್ಯಪಾನ ಮಾಡುತ್ತಾ ನದಿಗೆ ಅಶುದ್ಧ ಮಾಡುತ್ತಿದ್ದ ಈ ಮೂವರ ವರ್ತನೆಗೆ ಭಕ್ತರ ಸಹನೆ ಗಡಿ ಮೀರುವಂತೆ ಮಾಡಿತ್ತು. ಅಷ್ಟರಲ್ಲಿ ಒಬ್ಬ ಭಕ್ತ ಈ ಮೂವರನ್ನ ನೋಡಿ, ಏಯ್, ಏನು ಮಾಡುತ್ತಿದ್ದೀಯಾ, ಏನು ಕುಡಿಯುತ್ತಿದ್ದೀಯಾ, ಯಾಕೆ ಮಾಂಸವನ್ನ ನದಿಗೆ ಎಸೆಯುತ್ತಿದ್ದ, ಇದು ಪುಣ್ಯಕೋಟಿ ಹರಿಯುವ ಜಾಗ, ಇಲ್ಲಿ ಬಂದು ಒಂಥರ ಅನಾಚಾರ ಮಾಡುತ್ತಿದ್ದೀರಾ ಅಂತ ಹಿರಿಯ ಭಕ್ತನೊಬ್ಬ ಗದರಿಸಿದ್ದಾನೆ. ನೋಡಿ ಆ ಕುಡುಕರ ಉದ್ದಟನತನ. ಮದ್ಯದ ಅಮಲಿನಿಂದ ಹುಸೇನ್, ನಮ್ಮಿಷ್ಟ, ನಾವು ಮನಸ್ಸಿಗೆ ಬಂದದ್ದನ್ನ ಮಾಡ್ತೀವಿ, ಕೇಳೋಕೆ ನೀನ್ಯಾರೋ, ಇದು ನಿಮ್ಮಪ್ಪನ ಜಾಗ ಅಂತ ಏರು ಧ್ವನಿಯಲ್ಲಿ ಆವಾಜ್ ಹಾಕಿದ್ದಾನೆ. ಮುಸ್ತಾಕ್ ಮತ್ತು ಅಶ್ಫಾಕ್ ಕೂಡ ಭಕ್ತರ ಮೇಲೆ ಎರಗಲು ಬಂದಾಗ ಭಕ್ತರ ತಾಳ್ಮೆ ಮುಗಿಲು ಮುಟ್ಟಿತ್ತು. ಯಲ್ಲಮ್ಮ ದೇವಿಯ ತಾಯಿಯ ನಾಡಿನಲ್ಲಿ ಈ ಅಧರ್ಮ ನಡೆಯಬಾರದು ಅಂತ ಘೋಷಣೆ ಹಾಕಿದ ಭಕ್ತರು ಆ ಮೂವರನ್ನ ಸುತ್ತುವರೆದಿದ್ದಾರೆ. ಅತಿಯಾದ ಕುಡಿತದಿಂದ ತೂಗಾಡುತ್ತಿದ್ದ ಆ ಮೂವರಿಗೂ ಭಕ್ತರು ಸರಿಯಾದ ಪ್ರಸಾದ ಅಂದ್ರೆ ಧರ್ಮದ ಏಟನ್ನ ಕೊಟ್ಟಿದ್ದಾರೆ. ಪರಿಸರವನ್ನ ಈ ರೀತಿ ಹಾಳು ಮಾಡುವುದಕ್ಕೆ ಅವರಿಗೆ ಒಳ್ಳೆಯ ಏಟುಗಳೇ ಬಿದ್ದಿದ್ದವು. ತಕ್ಷಣವೇ ಕೆಲವು ಸ್ಥಳೀಯರು ಪೊಲೀಸರಿಗೆ ಮಾಹಿತಿಯನ್ನ ಕೂಡ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದ ಹಾಗೆ ಅಲ್ಲಿಗೆ ಬಂದಂತಹ ಪೊಲೀಸರು ಈ ಮೂವರನ್ನ ಕಸ್ಟಡಿಗೆ ಕೂಡ ತೆಗೆದುಕೊಂಡಿದ್ದಾರೆ. ಸ್ನೇಹಿತರೆ, ಮಲಪ್ರಭೆ ನಮ್ಮ ತಾಯಿ, ಅವಳನ್ನ ಮಲಿನ ಮಾಡೋದು ಅಕ್ಷಮ ಅಪರಾಧ ಎಂಬ ಸತ್ಯ ಈ ಮೂವರಿಗೂ ಗೊತ್ತಿಲ್ಲ ಕಾಣುತ್ತದೆ. ಮಲಪ್ರಭಾ ನದಿ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಕನಕುಂಬಿ ಗ್ರಾಮದಿಂದ ಪಶ್ಚಿಮಕ್ಕೆ 16 ಕಿಲೋಮೀಟರ್ ದೂರದಲ್ಲಿ ಸಮುದ್ರ ಮಟ್ಟಕ್ಕಿಂತ 792 ಮೀಟರ್ ಎತ್ತರದಲ್ಲಿ ಸಹ್ಯಾದ್ರಿ ಪರ್ವತ ಶ್ರೇಣಿಯಲ್ಲಿ ಹುಟ್ಟುತ್ತದೆ. 304 ಕಿಲೋಮೀಟರ್ ವರೆಗೂ ಕಟಕಿನಹಳ್ಳಿ ಗ್ರಾಮದ ಮುಖಾಂತರ ಹರಿದು ಕೃಷ್ಣಾ ನದಿಯನ್ನ ಸಮುದ್ರ ಮಟ್ಟಕ್ಕಿಂತ 488 ಮೀಟರ್ ಎತ್ತರದಲ್ಲಿರುವ ಕೂಡಲ ಸಂಗಮದಲ್ಲಿ ಹೋಗಿ ಅದು ಸಂಗಮವಾಗುತ್ತದೆ. ಸಂಗಮದವರೆಗೆ ಇದರ ಜಲಾಶಯನ ಪ್ರದೇಶ ವಿಸ್ತೀರ್ಣ ಸರಿಸುಮಾರು 11,549 ಚದುರು ಕಿಲೋಮೀಟರ್ಗಳಾಗಿವೆ. ಇದರ ಉಪನದಿಗಳು ಹಲಾತ್ರಿ, ಬೆಣ್ಣೆಹಳ್ಳ, ಹಿರೇಹಳ್ಳ, ತುಪರಿಹಳ್ಳ ಮತ್ತು ತಾಸಹಳ್ಳ ಆಗಿದೆ. ಮಲಪ್ರಭಾ ನದಿಯನ್ನ ಸಂಗಮಿಸುವ ಇವು ಪ್ರಮುಖ ಹಳ್ಳಗಳಾಗಿವೆ. ಪ್ರಮುಖವಾಗಿ ಮಲಪ್ರಭಾ ನದಿ ಹುಟ್ಟಿದಾಗಿನಿಂದ ಅಂದರೆ ಖಾನಾಪುರದಿಂದ ಇದು ಮುಂದೆ ಸಾಗಿ ಮೊದಲು ತಲುಪುವುದೇ ಪ್ರಮುಖ ಕ್ಷೇತ್ರ ಸೌದತ್ತಿಯನ್ನ. ಸೌದತ್ತಿ ಅಥವಾ ಸುಗಂಧವರ್ತಿ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಳೆಯ ಪಟ್ಟಣಗಳಲ್ಲಿ ಒಂದಾಗಿದೆ. ಸೌದತ್ತಿಯಿಂದ 7 ಕಿಲೋಮೀಟರ್ ಅಂತರದಲ್ಲಿ ಸುಪ್ರಸಿದ್ಧ ರೇಣುಕಾ ಯಲ್ಲಮ್ಮನ ದೇವಸ್ಥಾನ ಕೂಡ ಇದೆ. ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ನವಿಲು ತೀರ್ಥ ಜಲಾಶಯ ಇದೆ. ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟಲಾಗಿರುವ ರೇಣುಕಾ ಜಲಾಶಯ ಇದಾಗಿದೆ. ಸೌದತ್ತಿಯಲ್ಲಿ ಹಲವಾರು ಪುರಾತನ ದೇವಾಲಯಗಳಿವೆ. ಸೌದತ್ತಿಯ ಪರಿಸರದಲ್ಲಿ 3 ಪ್ರಮುಖ ಕೋಟೆಗಳಿವೆ. ಅದರಲ್ಲಿ ರಟ್ಟರ ಕಾಲದ ಕೋಟೆ, ಪರಸಗಡದ ಮರಾಠ ಕಾಲದ ಕೋಟೆ, ದೇಸಾಯಿ ಅಥವಾ ನಾಯಕರ ಕೋಟೆ ಇವು ಪ್ರಮುಖವಾಗಿವೆ. ಬೆಳಗಾವಿಯ ಖಾನಾಪುರ ತಾಲೂಕಿನ ಕುಣಕಂಬಿ ಗ್ರಾಮದ ಹತ್ತಿರ ಹುಟ್ಟುವ ಮಲಪ್ರಭೆ ಅರ್ಥಾತ್ ಮಲಪಹಾರಿ ಉಕ್ಕಿ ಹರಿದು ಹೊಳೆಯಾಗಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಮುನವಳ್ಳಿ ಹತ್ತಿರ ಅಡ್ಡಲಾಗಿ ಕಟ್ಟಲಾಗಿರುವ ಬೆಟ್ಟದ ಸಾಲೆಗಳನ್ನ ತಪ್ಪಿಸಿಕೊಂಡು ಬೆಳವಲ ನಾಡಿನತ್ತ ಕ್ರಮಿಸಲು ಹೋಗುತ್ತಿರುವಾಗ ಆ ಬೆಟ್ಟದ ತುದಿಯಲ್ಲಿ ಕುಳಿತ 1000 ಗರಿಯುಳ್ಳ ಸುವರ್ಣ ನವಿಲು ಮಲಪ್ರಭೆಯನ್ನ ನೋಡಿ ನಗಲು ಪ್ರಾರಂಭಿಸುತ್ತದೆ. ಮಲಪ್ರಭೆಯು ಅದರ ನಗುವಿನ ಕಾರಣವನ್ನ ಕೇಳುತ್ತಾಳೆ. ಈ ಗುಡ್ಡಕ್ಕೆ ಹೆದರಿ ತಾನು ಹರಿಯುವ ದಿಕ್ಕನ್ನೇ ಬದಲಿಸಿದ್ದಾಳೆ ಎಂದು ಆ ನವಿಲು ಆ ಮಲಪ್ರಭಾ ನದಿಯನ್ನ ಛೇಡಿಸುತ್ತದೆ. ಇದರಿಂದ ಮಲಪ್ರಭೆಯು ಕೋಪಗೊಂಡು ಕಿಡಿಯಾಗಿ ರಭಸದಿಂದ ತನ್ನ ಅಲೆಗಳನ್ನ ಗುಡ್ಡಕ್ಕೆ ಅಪ್ಪಳಿಸಲು ಗುಡ್ಡವು 2 ಹೋಳಾಗುತ್ತದೆ. ಇದು ನವಿಲು ಕಂದರ ಅಂದ್ರೆ ನವಿಲು ತೀರ್ಥ ಎಂದು ಹೆಸರು ಪಡೆಯುತ್ತದೆ. ಈ ಮಾಹಿತಿಯನ್ನ ನೀವು ಈ ಅಣೆಕಟ್ಟಿನ ಎದುರು ಬರೆದಿರುವ ಮಲಪ್ರಭೆಯ ಪ್ರಕೃತಿಯ ಬಳಿ ಕೂಡ ಕಾಣಬಹುದು. ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ
ಮುನುವಳ್ಳಿ ಸಮೀಪ ಮಲಪ್ರಭಾ ನದಿಗೆ ಕಟ್ಟಲಾಗಿರುವ ಆ ಪ್ರದೇಶವೇ ನವಿಲು ತೀರ್ಥ. ಈ ಜಲಾಶಯಕ್ಕೆ ರೇಣುಕಾ ಜಲಾಶಯ ಎಂದು ಕೂಡ ಕರೆಯುತ್ತಾರೆ. ಇದು ಸವದತ್ತಿಯಿಂದ 10 ಕಿಲೋಮೀಟರ್, ಮುನುವಳ್ಳಿಯಿಂದ 4 ಕಿಲೋಮೀಟರ್ ಅಂತರದಲ್ಲಿ ಸವದತ್ತಿ ಮುನುವಳ್ಳಿ ಮಾರ್ಗದಲ್ಲಿ ಕಾಣಬಹುದು. ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗೋಕಾಕ್ ಮೊದಲಾದ ಯಾವ ಮಾರ್ಗದಿಂದಲೂ ನೀವು ಸವದತ್ತಿ ಅಥವಾ ಮುನುವಳ್ಳಿಗೆ ಯಾತ್ರಿಗಳು ಇಲ್ಲಿ ಈ ಒಂದು ಜಲಾಶಯನಕ್ಕೆ ತಲುಪಬಹುದಾಗಿದೆ. ಈ ಜಲಾಶಯನದ ವಿಸ್ತೀರ್ಣ 840 ಚದುರ ಮೈಲ್ ಇದ್ದು ನೀರಿನ ಶೇಖರಣಾ ಸಾಮರ್ಥ್ಯ 37,731 ದಶಘನ ಅಡಿಯಾಗಿದೆ. ಅಣೆಕಟ್ಟಿನ ಉದ್ದ 507 ಅಡಿ ಇದ್ದರೆ ಎತ್ತರ 147 ಅಡಿಯಾಗಿದೆ. ಈ ಅಣೆಕಟ್ಟಿನ ನಿರ್ಮಾಣ ಸಂದರ್ಭದಲ್ಲಿ ಮುಳುಗಡೆಯಾದ ಪ್ರದೇಶ 33,600 ಎಕರೆ ಆಗಿದೆ. ಅಷ್ಟೇ ಅಲ್ಲದೆ ಸುಮಾರು 72ಕ್ಕಿಂತ ಹೆಚ್ಚು ಹಳ್ಳಿಗಳು ಈ ಒಂದು ಜಲಾಶಯದಲ್ಲಿ ಮುಳುಗಡೆಯಾಗಿವೆ. ಈ ರೀತಿ ತನ್ನ ವಿಸ್ತಾರ ವ್ಯಾಪಿಸಿಕೊಂಡಿರುವ ನವಿಲು ತೀರ್ಥ ಅಣೆಕಟ್ಟು ಬೆಳಗಾವಿ ಜಿಲ್ಲೆಯ ಒಂದು ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಇಲ್ಲಿರುವ ಪಕ್ಷಿಧಾಮದಲ್ಲಿ ನವಿಲು, ಪಾರಿವಾಳ, ಮೊಲಗಳನ್ನು ನೀವು ಕಾಣಬಹುದು. ಇದರ ಪಕ್ಕದಲ್ಲಿಯೇ ಗುಲಾಬಿ ಗಿಡಗಳಿವೆ. ಇದರ ಮುಂದೆ ಸಾಗಿ ಬಂದರೆ ನದಿಯು ಹರಿಯುವ ಸ್ಥಳದಲ್ಲಿ ಪ್ರತಿಕೃತಿಯ ಮೂಲಕ ನಕ್ಷೆಯ ಆಧಾರದಲ್ಲಿ ಇದನ್ನ ನಿರ್ಮಿಸಲಾಗಿದೆ ಹಾಗೂ ನೀವು ಇದನ್ನ ನೋಡಿ ಆನಂದ ಪಡಬಹುದು. 4 ಗೇಟುಗಳನ್ನ ಹೊಂದಿರುವ ಅಣೆಕಟ್ಟು, ಅದರ ಮೇಲಿನ ರಸ್ತೆ, ಒಂದೆಡೆ ಹಿನ್ನೀರು, ಇನ್ನೊಂದೆಡೆ ಗೇಟ್ ಮೂಲಕ ಮುನುವಳ್ಳಿಯತ್ತ ಹರಿಯುವ ನೀರು. ಈ ತಗ್ಗಿನಲ್ಲಿ ನಿಂತು ನೀವು ದೃಷ್ಟಿ ಹಾಯಿಸಿದ್ರೆ ಆಳವಾದ ಕಂದಕದಲ್ಲಿ ನಿಂತ ಅನುಭವ ಆಗುತ್ತದೆ. ಇಲ್ಲಿ ನೀವು ಇನ್ನು ಕೆಳಕ್ಕೆ ಬಂದರೆ ರಾಮಲಿಂಗೇಶ್ವರ ದೇವಾಲಯಗಳು, ಗುಹೆಗಳು. ಈ ಗುಹಾಂತರ ದೇವಾಲಯದಲ್ಲಿ ಕಾಳಿದೇವಿ, ವಿಠ್ಠಲ, ರುಕ್ಮಿಣಿ ಮತ್ತು ಶಯನದಲ್ಲಿರುವ ವಿಷ್ಣು ಹಾಗೂ ಲಿಂಗಗಳನ್ನ ಕಾಣಬಹುದು. ಈ ತಾಣದಲ್ಲಿ ಮುಂದೆ ವೀಕ್ಷಿಸಿದಾಗ ಒಂದು ಅಚ್ಚರಿಯನ್ನು ನೀವು ಕಾಣಬಹುದು. ಒಂದು ನದಿ ಪೂರ್ವ ದಿಕ್ಕಿನಿಂದ ಉತ್ತರ ದಿಕ್ಕಿನ ಮೂಲಕ ಪಶ್ಚಿಮ ದಿಕ್ಕಿಗೆ ಹರಿಯುವ ದಿಕ್ಕನ್ನ ಬದಲಿಸುವ ಪ್ರಕ್ರಿಯೆ ಇಲ್ಲಿ ನೀವು ಕಂಡು ಬೆಚ್ಚಿ ಬೀಳಬಹುದು. ಇಂತಹ ಅನುಪಮ ಅಪರೂಪದ ದೃಶ್ಯವನ್ನ ಸ್ವತಃ ನೋಡಿಯೇ ನೀವು ಅನುಭವಿಸಬೇಕಾಗುತ್ತದೆ. ಬೆಟ್ಟದಲ್ಲಿ ಎಲ್ಲಿಂದೆಲ್ಲೆಡೆ ಜೇನುಗೂಡುಗಳನ್ನ ನೀವು ಕಾಣಬಹುದು. ಅಷ್ಟೇ ಅಲ್ಲದೆ ಈ ಭಾಗದಲ್ಲಿ ಹಲವಾರು ಚಿತ್ರಗಳ ಚಿತ್ರೀಕರಣವಾಗಿದೆ. ಮುಖ್ಯವಾಗಿ ಪಟ್ಟಣಕ್ಕೆ ಬಂದ ಪತ್ನಿಯರು, ನವಿಲೂರು ನೈದಿಲೆ, ಅಮೃತ ಸಿಂಧು, ಶ್ರೀ ರೇಣುಕಾದೇವಿ, ಶುಕ್ಲಾಂಬರಧರಂ ಮೊದಲಾದ ಚಲನಚಿತ್ರಗಳ ಹಾಡುಗಳನ್ನ ಇಲ್ಲೇ ಚಿತ್ರಿಸಲಾಗಿದೆ. ಆದ್ರೆ ಈ ಜಲಾಶಯನದ ದುರ್ದೈವ ಏನಂದ್ರೆ ಇಲ್ಲಿ ಹಲವಾರು ಆತ್ಮಹತ್ಯೆಗಳು ನಿರಂತರವಾಗಿ ನಡೆಯುತ್ತಾನೆ ಇರುತ್ತವೆ. ಜೊತೆಯಲ್ಲಿ ಹಲವಾರು ಕೊಲೆಗಳು ಕೂಡ ನಡೆಯುವ ಕಾರಣ ಈ ಜಲಾಶಯದಲ್ಲಿ ಒಮ್ಮೊಮ್ಮೆ ಹೆಣಗಳ ರಾಶಿಯನ್ನೇ ಕಾಣಬಹುದು. ಇಲ್ಲಿಂದಲೇ ನೀವು ರೇಣುಕಾ ದೇವಸ್ಥಾನಕ್ಕೂ ಕೂಡ ಹೋಗಬಹುದು. ಹೌದು, ಅದುವೇ ಯಲ್ಲಮ್ಮನ ಬೆಟ್ಟ. ಕರ್ನಾಟಕ ರಾಜ್ಯದ ಸವದತ್ತಿ ಪಟ್ಟಣದಿಂದ ಸುಮಾರು 5 ರಿಂದ 6 ಕಿಲೋಮೀಟರ್ ದೂರದಲ್ಲಿರುವ ಈ ಯಾತ್ರಾ ಸ್ಥಳ ಇಡೀ ಕರ್ನಾಟಕದಲ್ಲೇ ಹೆಸರುವಾಸಿಯಾಗಿದೆ. ಇದು ಹಿಂದೆ ಸಿದ್ದಾಚಲ ಪರ್ವತ ಎಂದು ಕರೆಯಲ್ಪಡುವ ಬೆಟ್ಟದ ಮೇಲೆ ನೆಲೆಗೊಂಡಿತ್ತು. ಈಗ ಇದನ್ನ ಯಲ್ಲಮ್ಮ ಗುಡ್ಡ ಎಂದು ಕರೆಯುತ್ತಾರೆ. ದೇವಸ್ಥಾನದಲ್ಲಿರುವ ದೇವತೆ ಯಲ್ಲಮ್ಮ ಅಥವಾ ರೇಣುಕಾ ಫಲವತ್ತತೆಯ ದೇವತೆ ಎಂದು ಪೂಜಿಸಲಾಗುತ್ತದೆ. ದೇವಸ್ಥಾನವು ಹೆಣ್ಣು ಮಕ್ಕಳನ್ನ ದೇವಸ್ಥಾನಕ್ಕೆ ಅರ್ಪಿಸುವ ಪ್ರಾಚೀನ ದೇವದಾಸಿ ಪದ್ಧತಿಯೊಂದಿಗೆ ಸಂಬಂಧಿಸಿದೆ. ಮಲಪ್ರಭಾ ನದಿಯ ಮೇಲಿರುವ ಸಿದ್ದಾಚಲ ಅಥವಾ ರಾಮಗಿರಿ ಬೆಟ್ಟ ಶ್ರೇಣಿಯು ಒಂದು ಭಾಗವಾದ ಬೆಟ್ಟವಾಗಿದೆ. ಈ ದೇವಾಲಯವನ್ನ 1514ರಲ್ಲಿ ರಾಯಭಾಗದ ಭೋಮಪ್ಪ ನಾಯಕ ನಿರ್ಮಿಸಿದನು ಎನ್ನುವ ಐತಿಹ್ಯ ಇದೆ. ಮುಂದೆ ಈ ಮಲಪ್ರಭಾ ನದಿಯು ರಾಮದುರ್ಗವನ್ನ ತಲುಪುತ್ತದೆ. ಮೊದಲಿನಿಂದಲೂ ರಾಮದುರ್ಗ ತಾಲೂಕು ಧಾರ್ಮಿಕತೆಗೆ ಹೆಸರುವಾಸಿಯಾದಂತಹ ತಾಲೂಕುಗಳಲ್ಲಿ ಒಂದಾಗಿದೆ. ಸಂಸ್ಥಾನಕ್ಕೂ ಪೂರ್ವದಲ್ಲಿ ಬದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣ ಚಾಲುಕ್ಯರು, ಮರಾಠರು ಮುಂತಾದವರು ಈ ಪ್ರದೇಶಕ್ಕೆ ತಮ್ಮದೇ ಆದಂತಹ ಅದ್ಭುತ ವಾಸ್ತುಶಿಲ್ಪ ರಚಿಸಿದ ದೇವಸ್ಥಾನಗಳನ್ನ ನೀವು ಕಾಣಬಹುದು. ಇಲ್ಲಿ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ, ಗೊಡಚಿ ಗ್ರಾಮದ ವೀರಭದ್ರೇಶ್ವರ ದೇವಸ್ಥಾನ, ತೊರಗಲ್ ಗ್ರಾಮದ ಭೂತನಾಥೇಶ್ವರ ದೇವಸ್ಥಾನ ತುಂಬಾನೇ ಪ್ರಸಿದ್ಧಿಯನ್ನ ಪಡೆದುಕೊಂಡಿವೆ. ಈ ತಾಲೂಕಿನ ಕಿತ್ತೂರು ಗ್ರಾಮದ ಕಂಬಳಿಗಳು ಅತಿ ಪ್ರಸಿದ್ಧಿಯನ್ನ ಪಡೆದಿವೆ. ರಾಮದುರ್ಗ ತಾಲೂಕಿನ ಸುರೇಬಾನ ಗ್ರಾಮದ ಹತ್ತಿರ ಇರುವ ಶಬರಿ ಕೊಳ ಮತ್ತು ಸಿದ್ದೇಶ್ವರ ಕೊಳ ನಿಜಕ್ಕೂ ಅತ್ಯಂತ ಪ್ರಸಿದ್ಧಿಯನ್ನ ಪಡೆದಂತಹ ಪ್ರವಾಸಿ ಮತ್ತು ಧಾರ್ಮಿಕ ಕ್ಷೇತ್ರಗಳಾಗಿವೆ.